ಒಂದು ಕಡೆ 5 ಜೋಡಿಗಳಿಗೆ ಮದುವೆ ಸಂಪ್ರದಾಯದಂತ ನಡೀತಾ ಇದ್ರೆ ಮತ್ತೊಂದು ಕಡೆಯಲ್ಲಿ ಸಾಂಪ್ರದಾಯಿಕ ಡೋಲು ವಾದನ ಪ್ರತಿಯೊಂದು ಹಂತದಲ್ಲೂ ಹಿರಿಯರೊಬ್ಬರ ಉದ್ಘೋಷಣೆ ಕೇಳಿ ಬಂದಿತ್ತು. ಇದು ಯಾರ ಮದುವೆಯ ಸಂಭ್ರಮ ಅಂತೀರಾ? ಈ ಸ್ಟೋರಿ ನೋಡಿ. ಇದು ಸುರತ್ಕಲ್ ಸಮೀಪದ ಕುತ್ತಿತ್ತೂರಿನಲ್ಲಿ ನಡೆದ ಕೊರಗ ಸಮುದಾಯದ ಸಾಂಪ್ರದಾಯಿಕ ಸಾಮೂಹಿಕ ವಿವಾಹ. ಇವರ ಮೂಲ ಭಾಷೆಯ ಪ್ರಕಾರ ಇದು ರಾಸಿಡಾನ ಬಿರ್ದದ ಲೇಸ್. ಕಡಿಮೆ ಜನಸಂಖ್ಯೆ ಹೊಂದಿರುವ ಕೊರಗ ಸಮುದಾಯದ ಇತ್ತೀಚಿನ ದಿನಗಳಲ್ಲಿ ಅತಿ ವಿರಳವಾದ ಮೂಲ ಸಂಪ್ರದಾಯದ ಪ್ರಕಾರ 5 ಜೋಡಿಗಳು ಸಾಮೂಹಿಕ ವಿವಾಹದ ಮೂಲಕ ಹಸೆಮಣೆಯೇರಿದ್ರು. ಸುರತ್ಕಲ್ ಸಮೀಪದ ಕುತ್ತಿತ್ತೂರು ಆದಿವಾಸಿ ಸಮುದಾಯ ಭವನದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಕೊರಗ ಸಂಘದ ವತಿಯಿಂದ ಈ ಸಮಾರಂಭದ ಆಯೋಜನೆ ಮಾಡಲಾಗಿದ್ದು, ಈ ವಿಶೇಷವಾದ ಮದುವೆ ಸಮಾರಂಭಕ್ಕೆ ನೂರಾರು ಜನ ಸಾಕ್ಷಿಯಾದರು. ಇತ್ತೀಚಿನ ವರ್ಷಗಳಲ್ಲಿ ಕೊರಗ ಸಮುದಾಯ ಸಂಖ್ಯೆಯು ಕಡಿಮೆಯಾಗುತ್ತಿದ್ದು ಮಾತ್ರವಲ್ಲದೆ ಆಧುನೀಕರಣದ ಭರಾಟೆಯಲ್ಲಿ ಬೇರೆ ಜನಾಂಗದಂತೆ ತಮ್ಮ ಜನಾಂಗವು ಮೂಲ ಸಂಸ್ಕೃತಿಯನ್ನ ಮರೆಯುತ್ತಾ ಬಂದಿದೆ. ಕೊರಗ ಸಮುದಾಯ ಉಭಯ ಜಿಲ್ಲೆಗಳಲ್ಲಿ ಇದೀಗ ಕೇವಲ ಸುಮಾರು 12,000 ಜನಸಂಖ್ಯೆಯನ್ನ ಹೊಂದಿದ್ದು, ಕಳೆದ 10 ವರ್ಷಗಳಲ್ಲಿ ಸುಮಾರು 4,000ದಷ್ಟು ಕಡಿಮೆಯಾಗಿದೆ. ತಮ್ಮ ಸಮುದಾಯದ ಹಿಂದಿನ ಸಂಪ್ರದಾಯ ಸಂಪೂರ್ಣ ಮರೆಯಾಗುತ್ತಾ ಬರತೊಡಗಿದ್ದು, ಅದಕ್ಕಾಗಿ ಕೊರಗ ಸಮುದಾಯದ ಹಿರಿಯರು ಇದೀಗ ತಮ್ಮ ಮೂಲ ಸಂಸ್ಕೃತಿಯನ್ನ ಮತ್ತು ಸಂಪ್ರದಾಯವನ್ನ ಉಳಿಸಲು ಮುಂದಾಗಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ತಮ್ಮ ಸಮುದಾಯದ ಮದುವೆಗಳಲ್ಲಿ ವ್ಯರ್ಥ ಖರ್ಚು ಮತ್ತು ಸಂಪ್ರದಾಯವನ್ನ ಮರೆತು ಆಧುನಿಕ ಸಂಪ್ರದಾಯ ಪಾಲಿಸ್ತಾ ಇರುವ ಕಾರಣ ತಮ್ಮ ಮೂಲ ಸಂಪ್ರದಾಯಕ್ಕೆ ಧಕ್ಕೆ ಆಗದಂತೆ ಸಾಮೂಹಿಕ ವಿವಾಹವನ್ನ ಆಚರಿಸಿಕೊಂಡು ಬರುತ್ತಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಕೊರಗ ಸಂಘಟನೆಯಿಂದ ಒಂದು ಸಾಮೂಹಿಕ ವಿವಾಹಗಳನ್ನು ನಡೆಸ್ತಾ ಬರ್ತಾ ಇದ್ದೇವೆ. ಸುಮಾರು ಇದುವರೆಗೆ 23 ಜೋಡಿಗಳ ಸಾಮೂಹಿಕ ವಿವಾಹವನ್ನು ನೆರವೇರಿಸಿದ್ದೇವೆ. ನಾವು ಇವತ್ತು 5 ಜೋಡಿಗೆ ಮದುವೆ ಮಾಡಲಿಕ್ಕೆ ಎಲ್ಲ ಸಮುದಾಯದ ಪ್ರತಿಯೊಬ್ಬರು ಕೂಡ ಸಹಕರಿಸಿದ್ದಾರೆ. ಕೊರಗ ಸಮುದಾಯದ ಮದುವೆಯ ಒಂದು ವಿಶಿಷ್ಟವೇನಂತ ಹೇಳಿದರೆ, ನಾವು ವರದಕ್ಷಿಣೆ ಇಲ್ಲ, ನಮ್ಮಲ್ಲಿ ವರದಕ್ಷಿಣೆ ಅನ್ನೋದಿಲ್ಲ. ವಧುವಿನ ಕಡೆಯ ಮದುವೆಯ ಎಲ್ಲ ಖರ್ಚುಗಳನ್ನು ನೋಡಿಕೊಳ್ಬೇಕು, ಹುಡುಗಿ ಕಡೆಯ ಎಲ್ಲ ಖರ್ಚುಗಳನ್ನು ನೋಡಿಕೊಳ್ಬೇಕು. ಹುಡುಗಿ ಕಡೆಗೆ ಎಲ್ಲಿ ಕೂಡ ಒಂದು ಖರ್ಚು ವೆಚ್ಚಕ್ಕೆ ದಾರಿ ಮಾಡುವ ಹಾಗೆ ಇಲ್ಲ. ಇದು ನಮ್ಮ ಕೊರಗ ಸಮುದಾಯದ ಒಂದು ಮುಖ್ಯ ಉದ್ದೇಶ. ಪರಸ್ಪರ ನಮ್ಮಲ್ಲಿ ಧಾರೆ ಎರೆದು ಕೊಡುವಂಥದ್ದಿಲ್ಲ, ಧಾರೆ ಹಾಕುವಂಥದ್ದು. ನಮ್ಮಲ್ಲಿ ಹುಡುಗಿ ಹುಡುಗನ ಕಡೆಗೆ ಸನ್ನೆಯ ಆಗುವುದಿಲ್ಲ. ವಾಪಸ್ಸು ಆ ಕುಟುಂಬದಲ್ಲಿ ಇರ್ತಾನೆ, ಹುಡುಗನ ಕುಟುಂಬದಲ್ಲಿ ಇರ್ತಾನೆ, ಹುಡುಗಿಯ ಕುಟುಂಬದಲ್ಲಿ ಇರ್ತಾರೆ. ಆ ಥರ ನಮ್ಮ ಪದ್ಧತಿಗಳು. ಮತ್ತು ನಮ್ಮಲ್ಲಿ ವಿಶೇಷವಾದ ಒಂದು ಪದ್ಧತಿಗಳಿವೆ. ಇವತ್ತು ಕೂಡ ಅಲ್ಲಿ ಇಬ್ಬರು ಹಾಡುಗಳನ್ನು ಹೇಳ್ತಾರೆ. ಈ ಹಾಡಿನ ಉದ್ದೇಶ ಏನಂತ ಹೇಳಿದರೆ, ಮದುಮಗ ಮತ್ತು ಮದುಮಗಳು ಮುಂದಿನ ದಿನಗಳಲ್ಲಿ ಅವರ ಬದುಕು ಹೇಗಿರಬೇಕು, ಮದುವೆ ಆದ ನಂತರ ಅವರ ಜವಾಬ್ದಾರಿಗಳು ಏನು, ಅವರು ಹೇಗಿರಬೇಕು, ನೆಂಟರಿಷ್ಟರ ಹತ್ರ ಹೇಗಿರಬೇಕು, ಹೊಕ್ಕಿದ ಮನೆಯಲ್ಲಿ ಹೇಗಿರಬೇಕು, ಈ ರೀತಿಯ ಒಂದು ಪರಸ್ಪರ ಅವರಿಗೆ ಬುದ್ಧಿವಾದ ಹೇಳುವ ಒಂದು ಹಾಡಿನ ಮೂಲಕ ಹೇಳುವಂಥದ್ದು ನಮ್ಮಲ್ಲಿ ವಾಡಿಕೆ ಇದೆ. ಪ್ರಕಾರ అట్లట్ల పొన్నులాగా గణలు వచ్చి అట్లట్ల కొట్టాడు అట్లట్లు మృతద క్రమంతో మాట్లాడబరಕ್ಕೆ ಕೂಲಿಕಲು ಕುತ್ತೆತ್ತಿರದ ಭವನಗಳು 5 ಜೊತೆಗೆ ಜೋಡಿಲೆಗ ಬಿರ್ದಗಲರಂಡು ಈ ಬಿರ್ದು ಅಂತ ನಮ್ಮ ಕೊಠಡಿ ಚಿಮಾನ ಅದೇ ಕ್ರಮಟು ಅದೇ ಕಟ್ಟುಕಟ್ಟಲಿಲ್ಲದ ಪ್ರಕಾರ ಗುರುಕರ್ಲಿನ ಜಾತಿನ ಅಪ್ಪೆ ಮನೆ ದಾಯಪೈನ ಕ್ರಮಟು ಈ ಜೋರ್ತ ಬಿರ್ದು ಅಗಲರಂಡು ಉಚಿತ ಕ್ರಮಕ್ಕೇನು ಪೂರ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆದ ಕೊರಗನ ಸಂಘಟನೆದ ಮುತಾಲಿಕೆದು ಅಗಲರಂಡು ಇತ್ತು. ಅದೇನು ಬಾರಿ ಶೋಕರು ಬೇತೆ ನಮ್ಮ ಜವಾನಿಯರ ಮತ್ತು ಬರತ್ತನು ಈ ಲೇಸನು ಸುಧಾರ್ಪ ಕಲಾಪರಿಗೆ ಬೇತೆ ಜವಾನಿಯರ ಮತ್ತು ಬರಕ್ಕೆ ನಮ್ಮ ಗೊಬ್ಬುದ ತಂಡಗಳು ಮತ್ತು ಕ್ರಿಕೆಟ್ ಗೊಬ್ಬನಕ್ಲು, ಕಬಡ್ಡಿ ಗೊಬ್ಬನಕ್ಲು ಅಕ್ಲೇನು ಮತ್ತು ಒಯ್ಲಾಕ ಅಂಕಲು ಅಚ್ಚಾಗತ್ತನ ಅಕ್ಲಿ ಬರತ್ತನ ಸ್ವಲ್ಪ ನಮಗೆ ಸಹಕಾರ ಮಸ್ತ್ ಸಹಕಾರ ಮಾಡ್ಲಾರನೇರು. ಮೂಲ ಸಂಪ್ರದಾಯದ ಪ್ರಕಾರ ಕೊರಗ ಸಮುದಾಯದಲ್ಲಿ ಮೆಹಂದಿ ಎಂಬ ಕಾರ್ಯಕ್ರಮವೇ ಇಲ್ಲ. ಇದರ ಬದಲು ಮುಹೂರ್ತ ನಡೆಯುತ್ತೆ. ಮುಹೂರ್ತ ಎಂದ್ರೆ ಮದುವೆಯ ಮುನ್ನ ದಿನ ಅರಸಿನ ಮತ್ತು ಹಾಲಿನಿಂದ ಸ್ನಾನ ಮಾಡಿಸ್ತಾರೆ. ಅಲ್ಲದೆ ಬಂದ ಎಲ್ಲ ಜನರು ಮದುಮಗ ಮತ್ತು ಮಧುಮಗಳಿಗೆ ಮುಹೂರ್ತದ ಮಣಿಸರವನ್ನ ಕಟ್ಟುತ್ತಾರೆ. ಎಲ್ಲರೂ ಕಟ್ಟಿದ ನಂತರ ತಮ್ಮ ಸಮುದಾಯದ ಗುರಿಕಾರರು ಮಣಿಸರವನ್ನ ಕಟ್ತಾರೆ. ನಂತರ ಗುರಿಕಾರ ಕಟ್ಟಿದ ಮಣಿಸರವನ್ನ ಬಿಟ್ಟು ಎಲ್ಲ ಮಣಿಸರವನ್ನ ತೆಗೆಯಲಾಗುತ್ತೆ. ಗುರಿಕಾರ ಕಟ್ಟಿದ ಮಣಿಸರವು ಮದುವೆ ಕ್ರಮ ಆಗುವ ತನಕ ತಮ್ಮ ಕುತ್ತಿಗೆಯಲ್ಲಿ ಇರಬೇಕಾಗತ್ತೆ. ಮದುವೆ ದಿನ ತಮ್ಮದೇ ಶೈಲಿಯಲ್ಲಿ ದಿಬ್ಬನ ಬರ ಮಾಡಿಕೊಳ್ಳುವ ಕ್ರಮ, ಹೂ ಮತ್ತು ಸೀರೆ ಕೊಡುವ ಕ್ರಮ ನಡೆಯುತ್ತೆ. ಬೇರೆ ಸಮುದಾಯದಲ್ಲಿ ಕಲಶ ಇಟ್ಟು ಧಾರೆ ಎರೆದುಕೊಳ್ಳುವ ಕ್ರಮ ಇದ್ರೆ, ಇಲ್ಲಿ ಧಾರೆ ಎರೆಯುವ ಕ್ರಮ ಮಾತ್ರ ಚಾಲ್ತಿಯಲ್ಲಿದೆ. ಅಂದ್ರೆ ಕನ್ಯಾದಾನ ಇಲ್ಲಿ ಇಲ್ಲ. ಇಲ್ಲಿ ವೀಳ್ಯದೆಲೆ ಮತ್ತು ಅಡಿಕೆಯು ಧಾರೆ ಎರೆಯುವುದರಲ್ಲಿ ಪ್ರಧಾನ ಪಾತ್ರ ಪಡೆದಿರುತ್ತೆ.
ಮೊದಲು ಹುಡುಗಿ ಕಡೆಯಿಂದ ಧಾರೆ ಎರೆದ್ರೆ ಮತ್ತೊಮ್ಮೆ ಹುಡುಗನ ಕಡೆಯಿಂದ ಧಾರೆ ಎರೆಯಲಾಗುತ್ತೆ. ಮದುವೆ ಕ್ರಮ ಆಗುವಾಗ 2-3 ಜನ ಹಿರಿಯ ಮಹಿಳೆಯರು ಸೇರಿ ಪಾರ್ಥನ ಶೈಲಿಯಲ್ಲಿ ಹಾಡನ್ನ ಹಾಡ್ತಾರೆ. ಇದರಲ್ಲಿ ಮದುವೆಯ ನಿಜವಾದ ಅರ್ಥ, ಮದುವೆಯ ನಂತರದ ತಮ್ಮ ಜೀವನ ಶೈಲಿ, ಗಂಡನ ಮನೆಯಲ್ಲಿ ಹೇಗಿರಬೇಕು ಅಂತ ಹಾಡಿನ ಮೂಲಕ ಹೇಳಲಾಗತ್ತೆ. ಮದುವೆ ಮಂಟಪದಲ್ಲಿ ಕೆಲಸ ಅಂದ್ರೆ ಅಕ್ಕಿ ಅಳೆಯುವ ಸಾಧನವನ್ನ ಹಿರಿಯರು ಮಣಿಯ ಮೇಲಿಟ್ಟು ಅದರಲ್ಲಿ ಅಕ್ಕಿಯನ್ನ ಸುರಿತಾರೆ. ಅದರ ಮೇಲೊಂದು ಕೇಪಲ ಹೂ ಇಡಲಾಗತ್ತೆ. ಎಲ್ಲರೂ ಬಂದು ಮಧುಮಕ್ಕಳಿಗೆ ಸೇಸಿಯನ್ನ ಹಾಕ್ತಾರೆ. ಮತ್ತೊಂದು ಕಡೆಯಲ್ಲಿ ವಾದ್ಯ ಬ್ಯಾಂಡಿನ ಬದಲು ತಮ್ಮ ಸಂಪ್ರದಾಯದ ಪ್ರಕಾರ ಡೋಲು ವಾದನ ನಡೀತಾ ಇರುತ್ತೆ. ಮದುವೆಯ ಪ್ರತಿ ಹಂತದಲ್ಲಿ ಗುರಿಕಾರ, ಅಪ್ಪ ಅಮ್ಮ, ಅತ್ತೆ ಮಾವ ಪ್ರಮುಖರಾಗಿರ್ತಾರೆ. ವಿಶೇಷವೆಂದ್ರೆ ಮದುವೆ ನಡೆಯುವ ಪ್ರತಿಯೊಂದು ಹಂತದಲ್ಲೂ ಹಿರಿಯರೊಬ್ಬರು ಉದ್ಘೋಷಣೆ ಮಾಡ್ತಾ ಇರ್ತಾರೆ. ಅಲ್ಲಿಗೆ ಮದುವೆ ಸಂಪ್ರದಾಯ ಮುಗಿಯುತ್ತೆ. ನಂತರ ಬಂದ ಅತಿಥಿಗಳಿಗೆ ಊಟವನ್ನ ನೀಡಲಾಗುತ್ತೆ. ಮದುವೆಗೆ ಮಾಂಸಾಹಾರಿ ಊಟ ಕಡ್ಡಾಯವಾಗಿದ್ದು ಹೆಚ್ಚಾಗಿ ಗೀ ರೈಸ್, ಕೋಳಿ ಸುಕ್ಕ, ಪಾಯಸ, ಹೋಳಿಗೆಯನ್ನ ಮಾಡಲಾಗುತ್ತೆ. ಕೊತ್ತೂರಿನಲ್ಲಿ ನಡೆದ ಈ ಕಾರ್ಯಕ್ರಮವನ್ನ ಜಿಲ್ಲಾ ಕೊರಗ ಸಂಘಟನೆ ಆಯೋಜಿಸಿದ್ದು ಇದೀಗ ಮಾದರಿಯಾಗಿದೆ. ನಿಶಾಂತ್ ಕಿರಂಚೂರು, ನಮ್ಮ ಕುಡ್ಲ ನ್ಯೂಸ್ 24/7 ಕಿನ್ನಿಗೋಳಿ.